मदं भगरं पवनं प्रियवासिनि हासरते शिखरि शिरोमणि तुंग हिमालय शृंगनिजालय मध्यगते. ನಮಸ್ಕಾರ ವೀಕ್ಷಕರೇ, ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ಇವತ್ತು ನಾವಿರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಕಲ್ಲಗುಂಡ ಉಳ್ಳಾಳ್ತಿ ಅಮ್ಮನ ಕ್ಷೇತ್ರದಲ್ಲಿ. ಬನ್ನಿ ಇಲ್ಲಿಯ ವಿಶೇಷತೆ ಬಗ್ಗೆ ತಿಳಿಯೋಣ. ಮಲ್ಲಿಗೆ ಪೂರ್ಪದ ಸಿಂಗಾರೊಡು ಅಪ್ಪೆ ಉಳ್ಳಾಲ್ತಿ, ಮಲ್ಲಿಗೆ ಪೂರ್ಪದ ಸಿಂಗಾರೊಡು ಅಪ್ಪೆ ಉಳ್ಳಾಲ್ತಿ. ಆ ಸತ್ಯದ ತಾದಿಡ್ ಬರ್ಪಿನ ಕಿಲಿಗ್ ತೋಜಲೆ ಇರೆತಾದಿ, ತೋಜಲೆ ಇರೆತಾದಿ. ಇಲ್ಲಿ ರಂಗಪೂಜೆ ಹಾಗೂ ಹೂವಿನ ಪೂಜೆ ಬಹಳ ವಿಶೇಷ. ಸಂತಾನ ಭಾಗ್ಯ, ಮದುವೆ ಅಥವಾ ಕಳೆದು ಹೋದ ವಸ್ತುಗಳನ್ನು ಮರಳಿ ಪಡೆಯಲು ಜನರು ರಂಗಪೂಜೆ ಅಥವಾ ಹೂವಿನ ಪೂಜೆಯ ಹರಕೆ ಹೊತ್ತಿಕೊಳ್ಳುತ್ತಾರೆ. ನಾವೀಗ ಸಾಧಾರಣ ಇಲ್ಲಿಗೆ ಬಂದು ಒಂದು 25 ವರ್ಷ ಚಿಲ್ಲರೆ ಇಲ್ಲಿಯ ಪೂಜಾ ಪುರಸ್ಕಾರಗಳನ್ನು ಮಾಡಿಕೊಂಡು ನಾವು ಇಲ್ಲಿ ಈಗ ಇದ್ದೇ ತರ್ಕಾಲ. ಆದರೆ ಈ ಕ್ಷೇತ್ರದಲ್ಲಿ ಕೆಲವರು ಇಷ್ಟ ದೇವತೆ ಅಂತ ಹೇಳ್ತಾರೆ, ಕೆಲವರು ಉಳ್ಳಾಳ್ತಿ ಅಂತ ಹೇಳ್ತಾರೆ. ಹಲವಾರು ಹೆಸರುಗಳಿಂದ ಒಂದು ಶಕ್ತಿ ದೇವತೆಯು ಇಲ್ಲಿ ಆರಾಧಿಸಲ್ಪಡ್ತದೆ. ಅದೀಗ ಸಾಧಾರಣವಾಗಿ ನೋಡಲಿಕ್ಕೆ ಹೋದರೆ ಅದು ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಆನೆಯ ಒಂದು ಚಿಹ್ನೆ ಉಂಟು. ಅದು ಬಹುಶಃ ವಂಗರಾಜರ ಕಾಲದಲ್ಲಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತೇಳಿ ನಮ್ಮ ಅಭಿಪ್ರಾಯ. ಮತ್ತು ಅದರ ರೆಕಾರ್ಡ್ಗಳಲ್ಲಿ ಇರುವುದು ಈಗ ಇಷ್ಟ ದೇವತಾ ಕ್ಷೇತ್ರ ಕಲ್ಲಗುಂಡ ಅಂತೇಳಿ. ಹಾಗೆ ಮತ್ತು ಇಲ್ಲಿ ಏನಾದರೆ ಕೆಲವರಿಗೆ ದ್ರವ್ಯ ಅಂದರೆ ಚೈನು ಹೀಗೆಲ್ಲ ಕಾಣೆ ಆದ ಪಕ್ಷದಲ್ಲಿ ಅವರು ಅಲ್ಲಿಂದ ಸಂಕಲ್ಪ ಮಾಡ್ತಾರೆ, ನಾವು ಅಲ್ಲಿ ಸಿಕ್ಕಿದ ಕೂಡಲೇ ಒಂದು ಹೂವಿನ ಪೂಜೆ ಮಾಡ್ತೇವೆ ಅಂತ ಹೇಳಿ. ಹಾಗಾಗಿ ಸಾಧಾರಣ ಒಂದು 90-98% ಕೂಡ ಈ ಕಾಣೆ ಆದ ವಸ್ತುಗಳು ಇಲ್ಲಿ ಸಿಕ್ಕಿವೆ. ಅದೆಲ್ಲ ಕೆಲವರದ್ದು ಯಾವುದು ಶೆಡ್ಡಿಯಿಂದ ಈ ಹುಲ್ಲು ಕಟ್ಟು ಮಾಡುವಂಥ ಮಿಷನು ಇಂಥದ್ದೆಲ್ಲ ಕಾಣೆ ಆದ್ದು ಇಷ್ಟವರೆ ಸಿಕ್ಕಿಕೊಂಡು ಉಂಟು. ಹಾಗಾಗಿ ಮತ್ತು ಇಲ್ಲಿ ಮೇಷ ಸಂಕ್ರಮಣದ ದಿವಸ ಇಲ್ಲಿ ಮಣಿಪನ ಪಂಚವಳ್ಳಿ ಮತ್ತು ಈ ಪಿರ್ಚಾಮುಂಡಿಗೆ ಒಂದು ಕೋಲ ಆಗ್ತದೆ. ಅದಲ್ಲದೆ ಆ ದಿವಸ ನೆರೆಯ ಮನೆತನದವರ ಬಾಬ್ತು ಇಲ್ಲಿ ರಂಗಪೂಜೆ ಮಾಮೂಲಾಗಿ ನಡೆಯುತ್ತಾ ಬರ್ತದೆ. ಅದಲ್ಲದೆ ಇಲ್ಲಿ ಈಗ ವಿಶೇಷವಾಗಿ ಹೇಳ್ತಿದ್ದರೆ ಇಲ್ಲಿ ಹೂವಿನ ಪೂಜೆ, ದುರ್ಗಾ ಪೂಜೆ ಮತ್ತು ಭಜನೆ ಇಂತಹ ಕಾರ್ಯಕ್ರಮಗಳು ನಾವು ಈಗ ನಡೆಸಿಕೊಂಡು ಬರ್ತೇವೆ. ಆದ ಕಾರಣ ಇಲ್ಲಿ ಬಹುಶಃ 10 ಜನರ 10 ಸಮಸ್ತರ ಒಂದು ಅನುಕೂಲ ಅನುಗ್ರಹ ಸಹಕಾರದಿಂದಾಗಿ ಈ ದೇವಸ್ಥಾನ ಈಗ ಈ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ಯಾವುದೋ ಒಂದು ಶಕ್ತಿ ದೇವತೆ ಉಂಟು ಅಂತೇಳಿ, ಅದು ಇಂಥದ್ದೇ ಹೆಸರಿನಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನು ಈಗ ನಂಬಿಕೊಂಡು ಬರ್ತೇವೆ. ಈ ದೇವಸ್ಥಾನವು ಈಗ ಅರ್ಚಕರು ಹೇಳಿದಾಗೆ 800 ವರ್ಷಗಳ ಹಿಂದಿನ ಇತಿಹಾಸ ಅಂತ ಹೇಳ್ತಾರೆ. ಇದು ನಾವು ಹೇಳಿದ್ದನ್ನು ಕೇಳೋದು. ಮತ್ತು ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು 35 ವರ್ಷದ ಮೊದಲು ಒಮ್ಮೆಲೆ ಅಷ್ಟಮಂಗಲ ಆಗಿತ್ತು. ಆವಾಗ ಶಿಥಿಲಾವಸ್ಥೆಯಲ್ಲಿದ್ದ ದೇವಸ್ಥಾನ ಬ್ರಹ್ಮಕಲಶ ಆಗಬೇಕೆಂದು ಜೀರ್ಣೋದ್ಧಾರ ಮಾಡಬೇಕೆಂದ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಆದರೆ ಅದು ಮುಂದುವರಿಲಿಲ್ಲ, ಕಾರಣಾಂತರಗಳಿಂದ ಬಿದ್ದೋಗಿತ್ತು. ಆಮೇಲೆ ನನಗೆ ಸಂಬಂಧ ಬೇಕು, ನಮ್ಮ ಅಜ್ಜ ಕೆದ್ಲಾಯರು ಅಂತ ಇಲ್ಲಿದ್ದ ಆಡಳಿತ ಆನುವಂಶಿಕ ಆಡಳಿತ ಮುಖ್ಯಸ್ಥರು. ಅವರು ಸಾಧಾರಣವಾಗಿ 3 ತಲೆಮಾರು ಪೂಜೆ ಮಾಡ್ತಾಯಿದ್ರು. ಅವರ ಟೈಮಿಗೆ ಅದು ಆಗಲಿಲ್ಲ. ಅವರ ಕಾರಣಾಂತರಗಳಿಂದ ಅವರ ಜಾಗವನ್ನು ಇವರಿಗೆ ನಮ್ಮ ಈಗಿರೋ ಅರ್ಚಕರಿಗೆ ಮಾರಿ ಹೋದರು. ಆಮೇಲೆ ಭಜನಾ ಕಾರ್ಯಕ್ರಮ, ನವರಾತ್ರಿ 9 ದಿವಸ ರಂಗಪೂಜೆ ಹೀಗೆ ನಡೀತಾ ಇತ್ತು ಕ್ಷೇತ್ರದಲ್ಲಿ. ಕಾಲಕ್ರಮೇಣ ಅದು ಕೂಡ ಈ ಒಂದು ಸಣ್ಣ ಗ್ರಾಮ ಇದು. ಈಗ ಮೊದಲೊಂದು 60 ಮನೆ ಇತ್ತು, ಈಗ ಒಂದು 85 ಮನೆ ಆಗಿದೆ. ಕಾರಣಾಂತರಗಳಿಂದ ಭಜನೆಯೂ ನಿಂತು ಹೋಗುವಂಥ ಪರಿಸ್ಥಿತಿ, ಶಿಥಿಲಾವಸ್ಥೆ ಆಗಿ ನಮ್ಮ ದೇವಸ್ಥಾನವು ಸೋರ್ತಾ ಇತ್ತು ಮಳೆಯಲ್ಲಿ. ಭಜನೆ ಶುಕ್ರವಾರ ಆಗುವ ಭಜನೆಯೂ ನಿಂತು ಹೋಗುವಂಥ ಪರಿಸ್ಥಿತಿ ಬಂತು. ಅಷ್ಟೊತ್ತಿಗೆ ಇಲ್ಲಿ ಆನುವಂಶಿಕ ಮುಖ್ಯ ಸುಬ್ರಹ್ಮಣ್ಯ ಭಟ್ರು ಅವರು ತೀರಿ ಹೋದರು. ಅವರ ಮಕ್ಕಳು ಈಗ ಮತ್ತೊಬ್ಬರು ಅರ್ಚಕರಾಗಿದ್ದಾರೆ.
ಅವರು ನಡೆಸುವಂಥ ಸಾಮರ್ಥ್ಯ ಅವರಿಗೆ ಊರಿನ ಪರಿಚಯ ಇರಲಿಲ್ಲ, ಹಾಗೆ ಆಗೋದಿಲ್ಲ ಅಂತ ಹೇಳುವಾಗ ಮತ್ತೆ ನಾವು ಊರಿನವರು ಸೇರಿ ಒಂದು ಕಮಿಟಿ ಮಾಡಿ, ಆಡಳಿತ ಮಂಡಳಿ ಮಾಡಿ, ಅದಕ್ಕೆ ಅಧ್ಯಕ್ಷ ನಮ್ಮ ಜಯನಾಥ್ ಅಂತ ಇದ್ದರು, ನಾನು ಕಾರ್ಯದರ್ಶಿ ಆದೆ 12 ವರ್ಷದ ಮೊದಲು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಓಬೈರ್ ಅಂತಾದರು, ಅದಕ್ಕೊಬ್ಬರು ಕಾರ್ಯದರ್ಶಿ ಕರುಣಾಕರ್ ಅಂತಾಗಿ ಒಂದು ಕಮಿಟಿ ಮಾಡಿ ಈ ಖಾಲಿ 70 ಮನೆಯಿಂದ ನಾವೊಂದು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಸಂಕಲ್ಪದಿಂದ ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡಿ ಹೊರಟೆವು. ದೇವರ ಸಂಕಲ್ಪವೇನೋ 84 ಮನೆಯಲ್ಲಿ ಕೇವಲ ಧರ್ಮಸ್ಥಳದಿಂದ 1 ಲಕ್ಷ, ಮತ್ತು ಇಂಟರ್ನ್ಯಾಷನಲ್ ಪವರ್ ಪ್ರಾಜೆಕ್ಟ್ ಅಂತ ಅಲ್ಲಿಂದ ಒಂದು 25,000, ಮತ್ತು ಪುನಃ ಧರ್ಮಸ್ಥಳದಿಂದ ಟಾಯ್ಲೆಟಿಗೆ 40,000. ಇದು ಬಿಟ್ಟರೆ ನಮ್ಮ 70 ಮನೆ, ಆವಾಗ ಈಗ 84 ಆಗಿದೆ. 70 ಮನೆಯಿಂದ ಕಲೆಕ್ಷನ್ ಆಗಿ 25 ಲಕ್ಷ ರೂಪಾಯಲ್ಲಿ ಜೀರ್ಣೋದ್ಧಾರ ಆಯಿತು. ಕೇವಲ ಹೊರಗಿನ ಗ್ರಾಮದಿಂದ ಸ್ವಲ್ಪ ಬಂದಿರ್ಬೋದು, ಒಂದು 20,000ದಲ್ಲಿ. ಮತ್ತು 25 ಲಕ್ಷ ರೂಪಾಯಿ ನಮ್ಮ 74 ಮನೆಯಿಂದ ಏನು ಕಾರಣಕ್ಕೂ ಗೊತ್ತಿಲ್ಲ. ಆಮೇಲೆ ನಿರಂತರವಾಗಿ ಜೀರ್ಣೋದ್ಧಾರಗೊಂಡು ಇಷ್ಟೆಲ್ಲ ಆಯಿತು. ಈಗಲೂ ಕೂಡ ನಮ್ಮ ಬ್ಯಾಂಕಿನ ಅಕೌಂಟಲ್ಲಿ ಆಗೋದಿದ್ದರೆ ಈಗಲೂ ಒಂದು 6 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕಿನ 5-6 ಲಕ್ಷ ರೂಪಾಯಿ ಉಂಟು. ಅದು ಬೇರೆ ವಿಚಾರ. ಅದು ಬಿಟ್ಟು ನೆನೆಸಿದ ಇಷ್ಟಾರ್ಥಗಳನ್ನು ಎಲ್ಲವನ್ನು ಈಡೇರಿಸ್ತಾಳೆ. ಎಲ್ಲರಿಗೂ ಹರಕೆ ರೂಪದಲ್ಲಿ ಆಗುವಂಥ ಇಲ್ಲಿಯ ಎಷ್ಟೋ ಹೆಣ್ಣುಮಕ್ಕಳು ಮದುವೆ ಆಗಿದ್ರೆ ಬಾಕಿ ಇದ್ದರು, ಇಲ್ಲೇ ಹರಕೆ ಹೊತ್ತು ಅದು ಆಯಿತು. ಸಂತಾನವಾಗಿದೆ ಕೆಲವರಿಗೆ. ಅದು ಇದು ಹೇಳಿದ್ರಲ್ಲ, ಯಾವುದು ಬೇಡಿಕೆ ಈಡೇರಬೇಕಾ ಎಲ್ಲ ಮನೆಗಳು ಒಂದು ಮುಳಿಯುಳ್ಳಿನ ಮನೆ ಈ ಗ್ರಾಮದಲ್ಲಿ ಇಲ್ಲ. ಈಗಲೂ ಎಲ್ಲವೂ ಜೀರ್ಣೋದ್ಧಾರ ಆಗಿದೆ. ಹಾಗೆ ಗ್ರಾಮದ ಭಕ್ತರಿಗೆ ಸ್ವಲ್ಪ ನಿಧಾನವಾದರು ಅಂತ ನಾವು ಪ್ರಶ್ನೆ ಇಟ್ಟೆವು. ಒಂದು 12 ವರ್ಷ ಮೊದಲು ಪುನೊಮ್ಮೆ ಪ್ರಶ್ನೆ ಇಟ್ಟೆವು, ಮಾಡೋ ವೆಂಕಟರಮಣ ಭಟ್ ಅಂತ. ಅವರ ಮುಖಾಂತರ ಪ್ರಶ್ನೆ ಇಡುವಾಗ ಹೇಳಿದ್ದಾರೆ, ಊರಿನ ಅವರಿಗೆ ಸ್ವಲ್ಪ ಕಾಯಿಸ್ತಾಳೆ ಅಂತೂ ಹೊರಗಿನ ಗ್ರಾಮದವಳಿಗೆ ಕೂಡಲೇ ಇದು ಆದ ಕಾರಣ ಹೊರಗಿನ ಗ್ರಾಮದವ್ರದ್ದು ಹರಕೆ ತುಂಬ ಬರ್ತಾ ಉಂಟು. ನವರಾತ್ರಿ ವಿಶೇಷವಾಗಿ 9 ದಿವಸ ರಂಗಪೂಜೆ ವಿಶೇಷವಾಗಿ. ಈಗಲೂ ಇನ್ನೂ ರಂಗಪೂಜೆ ನಮ್ಮದು ಬಾಕಿ ಉಂಟು, ಹರಕೆ ಅಷ್ಟು ಉಂಟು, ನಡೀತಾ ಉಂಟು ದೇವರ ದಯದಿಂದ. ಅದರಿಂದ ಇನ್ನೂ ಏನು ಅಂತ ಹೇಳಿದರೆ ನಮಗೆ ಇನ್ನೂ ಸಹ ಗರ್ಭಗುಡಿ ಇದರದ್ದು ಗರ್ಭಗುಡಿ ಮುಟ್ಟಲಿಲ್ಲ, ಅದನ್ನು ಸಹ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಊರಿನವರ ಉತ್ಸಾಹ ಉಂಟು, ಎಲ್ಲರದ್ದು ಉತ್ಸಾಹ ಉಂಟು. ಅದು ಆಗಬೇಕು ಅಂತ ಒಂದು ಆಶಯ. ನಂಬಿ ಮಂದೆಗೆ ನೀರೆಲು ಕೊರುದು ಹಿರೇನ ಜಕ್ಕೆಲ ಜೋಕ್ಲೆಗೆ ಫಲ ಅಪ್ಪೆ ಆಧಾರ, ಅಪ್ಪೆ ಆಧಾರ, ಅಪ್ಪೆ ಆಧಾರ. ತುಳುವ ಸೀಮೆದ ಅಪ್ಪೆ ಉಳ್ಳಾತಿ, ತುಳುವ ಸೀಮೆದ ಅಪ್ಪೆ ಉಳ್ಳಾತಿ, ದೇವಿ ಸತ್ಯುದ ಮೂರ್ತಿ. ಕಷ್ಟದ ಬದುಕಿಗೆ ತೋಜಲಿಗೆ ಶಕ್ತಿ. ಮಲ್ಲಿಗೆ ಪೂರ್ಪದ ಸಿಂಗಾರೊಡು ಅಪ್ಪೆ ಉಳ್ಳಾಲ್ತಿ, ಮಲ್ಲಿಗೆ ಪೂರ್ಪದ ಸಿಂಗಾರೊಡು ಅಪ್ಪೆ ಉಳ್ಳಾಲ್ತಿ. ಆ ಸತ್ಯುದ ತಾದಿಡೆ ಬರ್ಪಿನ ಕಿಲೆಗು ತೋಜಲೆ ಇರ್ತಾದಿ, ಆ ಸತ್ಯುದ ತಾದಿಡೆ ಬರ್ಪಿನ. ಶ್ರೀ ಕ್ಷೇತ್ರ ಕಲ್ಲಗುಂಡ ಬಂಟಯಾನಿ ಇಷ್ಟ ದೇವತಾ ಕ್ಷೇತ್ರ ಅಂತ ಇದು ಗುರುತಿಸಲ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ನವರಾತ್ರಿಗಳಲ್ಲಿ 9 ದಿನ ರಂಗಪೂಜೆ ಆಗ್ತದೆ. ಈ ಮೊದಲು ನಾವು ಸಾಧಾರಣ 1994ರಲ್ಲಿ ಬಂದೆವು. ಅದಕ್ಕಿಂತ ಮುಂಚೆ ಅವರು ಹೇಳಿದಾಗ ಇಲ್ಲಿ ಕೆದಿಲ್ಲಾಯರ ವಂಶ ಒಂದು 3 ಪರಂಪರೆ ಇತ್ತು. ನಾವು ಬರುವಾಗ ಇಲ್ಲಿ ಅಂದರೆ ಆರ್ಥಿಕವಾಗಿ ಎಲ್ಲ ಜನರ ಸ್ಥಿತಿ ಸಹ ಸ್ವಲ್ಪ ಸಂಕಷ್ಟದಲ್ಲಿತ್ತು. ಆಗ ವರ್ಷಕ್ಕೆ ನವರಾತ್ರಿ ಸಂದರ್ಭಗಳಲ್ಲಿ 1-2 ತಪ್ಪಿದರೆ 3 ರಂಗಪೂಜೆಗಳಾಗ್ತಿತ್ತು. ಆದರೆ ಬಂದು ಇಲ್ಲಿ ಎಲ್ಲರ ಸಹಕಾರದಿಂದ ಅದಕ್ಕೊಂದು ಕಮಿಟಿ ಮಾಡಿದೆವು ಒಂದು 10-12 ವರ್ಷ ಮುಂಚೆ. ಆಗ ಈ ದೇವಸ್ಥಾನ ತುಂಬ ಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಎಲ್ಲ ಊರಿನವರ ಸಹಕಾರ, ಹಾಗೆ ಧರ್ಮಸ್ಥಳದ ಕಾವಂದರಿಂದ ಸಹ ಇದಕ್ಕೆ ಸಹಕಾರ ಸಿಕ್ಕಿದೆ. ಹಾಗೆ ಇನ್ನಿತರ ಇಲ್ಲಿಯ ಕೆಲವು ಸಂಸ್ಥೆಗಳು ಇದಕ್ಕೆ ಮುಂದೆ ಒಂದು ಸಹಕಾರ ಕೊಟ್ಟಿದೆ. ಆದ ಕಾರಣ ನಾವು ಇವತ್ತು ಇಷ್ಟು ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಈಗ ನವರಾತ್ರಿಗಳಲ್ಲಿ 8 ಅಥವಾ 9 ದಿನಗಳಲ್ಲಿ ರಂಗಪೂಜೆಗಳು 10-15 ಬರ್ತದೆ. ಅಂದರೆ ನಮಗೆಲ್ಲರಿಗೂ ಅವರ ಡೇಟಿಗೆ ಬೇಕಾದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವೆಲ್ಲ ಕಮಿಟಿಯವರ ಸಹಕಾರದಿಂದ ಅದನ್ನು ಬೇಕಾದ ಹಾಗೆ ಒಬ್ಬರಿಗೆ ಈಗ ಮಾಡೋದು ಮತ್ತು ಅಥವಾ ಇನ್ನೊಂದು ಸರ್ತಿಗೆ ಮಾಡೋದು ಹೀಗೆ ಮಾಡ್ತೇವೆ. ಅಂದರೆ ಇಂಪ್ರೂವ್ಮೆಂಟ್ ಎಷ್ಟಿದೆ ಅಂತ ಹೇಳಿದರೆ 2-3 ರಂಗಪೂಜೆ ಆಗುವಲ್ಲಿ ಇವತ್ತು 10-15 ಬರ್ತಾ ಉಂಟು ನವರಾತ್ರಿಗೆ. ವಿಶೇಷ ಉಳಿದ ದಿನಗಳಲ್ಲಿ ಕೂಡ ನಾವು ಈ ರಂಗಪೂಜೆಗಳನ್ನು ಮಾಡ್ತೇವೆ. ಹಾಗೆ ದುರ್ಗಾ ಪೂಜೆ ಮಾಡ್ತೇವೆ. ರಂಗಪೂಜೆ ಅಂದರೆ ಒಂದು ದಿನಕ್ಕೆ ಒಂದೇ ಮಾಡೋದು. ಯಾಕಂದರೆ ಇಲ್ಲಿ ಮುಂಚಿನದೇ ಅದೇ ಸಂಪ್ರದಾಯ, ಒಂದು ದಿನಕ್ಕೆ ಒಂದು ರಂಗಪೂಜೆ ಮಾಡುವಂಥದ್ದು. ಆದ ಕಾರಣ ಇಲ್ಲಿ ಒಂದು ರಂಗಪೂಜೆಗೆ ಸಾಧಾರಣ ಈಗ ಒಂದು 5,000 ಮೇಲೆ ಬೀಳ್ತದೆ. ಅದನ್ನೆಲ್ಲ ಕೊಟ್ಟು ಮಾಡಿಸ್ತಾರೆ. ಹಾಗೆ ದುರ್ಗಾಪೂಜೆ ಸಹ ಹಾಗೆ ಒಂದು ದಿನದಲ್ಲಿ ಒಂದೇ ದುರ್ಗಾಪೂಜೆ ಆಗುವಂಥದ್ದು. ಹೀಗೆ ಎಷ್ಟೋ ಪ್ರತಿ ರಂಗಪೂಜೆ ಇರುವಾಗ ದುರ್ಗಾಪೂಜೆಗಳು ಇರ್ತವೆ. ಮತ್ತು ಮನುಷ್ಯನ ಒಂದು ಸಂಕಲ್ಪ ಏನುಂಟು, ಆ ಸಂಕಲ್ಪ ಇವತ್ತು ಸಿದ್ಧಿ ಆಗ್ತಾ ಉಂಟು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆದ ಕಾರಣ ಅವರೆಲ್ಲರೂ ಬಂದು ಭಕ್ತಿಯಿಂದ ಮುಂಚೆ ಒಂದು 10-15 ದಿನ 15 ಜನ ಇದ್ದರು.
ಪೂಜೆಗೆಲ್ಲ ಈಗ ಸಾಧಾರಣ ಒಂದು 300-400 ಜನ ಸಹ ಸೇರ್ತಾರೆ. ಹಾಗೆ ಅನ್ನ ಸಂತರ್ಪಣೆ ನವರಾತ್ರಿ ಸಂದರ್ಭಗಳಲ್ಲಿ ಮಾಡಬೇಕು ಅಂತ ಎಲ್ಲರಿಗೂ ಉಂಟು. ಆದರೆ ನಾವು ಈ ಮಳೆಯ ಅಥವಾ ಇನ್ನಿತರ ಅಭಾವಗಳಿಂದಾಗಿ ಕೊನೆಯ ದಿನ ಒಂದು ಅನ್ನ ಸಂತರ್ಪಣೆ ಮಾಡ್ತೇವೆ. ಅಲ್ಲದೆ ಇಲ್ಲಿ ತೀರ್ಥ ಅಂತ ಇಲ್ಲ, ಯಾಕಂದರೆ ಅಭಿಷೇಕ ಇಲ್ಲ ದೇವರಿಗೆ. ಆದ ಕಾರಣ ಪ್ರೋಕ್ಷಣೆ ಮಾಡಿ ದೇವರ ಕುಂಕುಮವನ್ನು ಇಲ್ಲಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಹಾಗೆ ದುರ್ಗಾ ಪೂಜೆಯವರಿಗೂ ಅಥವಾ ಇನ್ನಿತರರಿಗೂ ಕೂಡ ನಾವು ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದ ಪ್ರಸಾದ ಕೊಡ್ತೇವೆ. ಯಾಕೆ ಈ ಕ್ಷೇತ್ರ ಇಷ್ಟೊಂದು ಮಹತ್ವ ಪಡೆದಿದೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ನಂಬಿಕೆ ಉಂಟು. ಒಂದು ನಂಬಿಕೆ ಇದ್ದರೆ ಮಾತ್ರ ಆ ಕ್ಷೇತ್ರದಲ್ಲಿ ಬಂದು ಜನರು ಸೇವೆಗಳನ್ನು ಜಾಸ್ತಿ ಕೊಡ್ತಾರೆ. ನಂಬಿಕೆ ಇಲ್ಲದೆ ಹೋದರೆ ಆ ಕ್ಷೇತ್ರಕ್ಕೆ ಜನ ಬರೋದು ಕಡಿಮೆ ಆಗ್ತದೆ. ಆ ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು? ಅರ್ಚಕರು ಆ ನಂಬಿಕೆ ಬರುವ ರೀತಿಯಲ್ಲಿ ಆ ದೇವರಿಗೆ ಬೇಕಾದಂತಹ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಬೇಕು. ಒಂದು ಶಿಷ್ಟಾಚಾರದಿಂದ ಇರಬೇಕು. ಅದಿದ್ದರೆ ಪ್ರತಿಯೊಬ್ಬ ಮನುಷ್ಯನು ತಾನಾಗಿ ದೇವಸ್ಥಾನಕ್ಕೆ ಬರ್ತಾನೆ. ಮತ್ತು ಈ ಅರ್ಚಕರ ಮತ್ತು ಕಮಿಟಿಯ ಒಳಗಿನ ಹೊಂದಾಣಿಕೆ ಅದಿಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಭಿನ್ನಾಭಿಪ್ರಾಯಗಳು ಯಾವುದೇ ಬರುವುದಿಲ್ಲ. ಅದು ಬರ್ತದೆ ಅಂತಾದರೂ ನಾವು ಕೂತು ಬಗೆಹರಿಸ್ತೇವೆ. ಆದ ಕಾರಣ ಇಲ್ಲಿ ಯಾವುದೇ ಮನಸ್ಸಿನಲ್ಲಿ ಮತಭೇದ ಇರಲಿ ಅಥವಾ ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ. ಮತ್ತು ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದು ಇಲ್ಲಿ. ಅಂದರೆ ಪ್ರತಿಯೊಬ್ಬ ಹುಡುಗನಿಂದ ಹಿಡಿದು ವಯಸ್ಕರವರೆಗೆ ನಾವು ಒಂದೇ ರೀತಿಯ ಬೆಲೆ ಕೊಡ್ತೇವೆ. ಆದ ಕಾರಣ ಈ ಕ್ಷೇತ್ರ ಮುಂದೆ ಹೋಗ್ತಾ ಉಂಟು. ಇನ್ನೂ ಕೂಡ ಇದೇ ರೀತಿ ಇದಕ್ಕಿಂತ ಜಾಸ್ತಿ ವಿಜೃಂಭಣೆಯಿಂದ ಎಲ್ಲ ಇಲ್ಲಿ ಉತ್ಸವಗಳು ನಡೀಬೇಕು ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಸೊ ಮೊದಲನೇದಾಗಿ ಸ್ಪಂದನ ಚಾನೆಲ್ನವರಿಗೆ ಧನ್ಯವಾದ ಹೇಳುತ್ತಾ, ಸೊ ನಮ್ಮ ಕ್ಷೇತ್ರದಲ್ಲಿ 2012ರಿಂದ ನಾವು ಹೊಸ ಸಮಿತಿಯಲ್ಲಿ, ನಾನು ಮೊದಲ ಸಮಿತಿಯಲ್ಲಿ ಭಜನಾ ಮಂಡಳಿ ಕಾರ್ಯದರ್ಶಿಯಾಗಿದ್ದೆ, ಎರಡನೇ ಸಮಿತಿಯಲ್ಲಿ ಆಡಳಿತ ಮಂಡಳಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮದು ಈಗ ಇತಿಹಾಸ ಇದರ ಬಗ್ಗೆ ಹಿರಿಯರು ಹೇಳಿದ ಹಾಗೆ, ಆ ನಂತರದ್ದು ಇಲ್ಲಿ ಏನಿದೆ ಕೆಲಸ ಕಾರ್ಯಗಳು, ನಮ್ಮ ಊರಿನ ಯುವಕರು ಅಥವಾ ಮಕ್ಕಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲದೆ, ಜಾತಿ ಧರ್ಮದ ಯಾವುದೇ ರೀತಿಯ ಜಾತಿಯ ದ್ವೇಷ ಇಲ್ಲದೆ ನಾವು ಸಮನ್ವಯವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಒಂದು ಕೆಲಸ ಇದೆ ಅಥವಾ ಒಂದು ದೇವಸ್ಥಾನದಲ್ಲಿ ಕಾರ್ಯ ಇದೆ ಅಂತ ಹೇಳಿದರೆ ಎಲ್ಲರೂ, ಅಂದರೆ ನಮ್ಮ ಯುವಕರು ಎಲ್ಲರೂ ಬರ್ತಾರೆ. ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಮನೇಲಿ ಏನು ಸಮಸ್ಯೆ ಇದ್ದರೂ ಬರ್ತಾರೆ. ಎರಡನೇದಾಗಿ ನಾವು 2012ರಿಂದ ಇಲ್ಲಿ ನಾವು ಸಣ್ಣದಿರುವಾಗ, ನಾವು ಚಿಕ್ಕವರಿರುವಾಗ ನಮಗೆ ಯಾವುದೇ ರೀತಿಯ ಇಲ್ಲಿ ನಮ್ಮನ್ನೊಂದು ಕರೆದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಆಟ, ಯಾವುದೇ ರೀತಿಯಲ್ಲಿ ನಮಗೆ ಅಷ್ಟು ಸಪೋರ್ಟ್ ಇರಲಿಲ್ಲ. ಆದರೆ ಈಗ ನಾವು ಕ್ರಮೇಣ 2012 ನಂತರ ಇಲ್ಲಿ ಪರ್ಬದ ಗೊಬ್ಬು ಅಂತೇಳಿ ಊರಿನವರಿಗೆ ಪ್ರತಿ ದೀಪಾವಳಿಗೆ ಒಂದು ಮನೋರಂಜನೆಯಾಗಿ ಆಟವನ್ನು ಮಾಡ್ತಾಯಿದ್ದೇವೆ. ಸೊ ಇದೇನಕ್ಕೆ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಕಡಿಮೆ ಆಗಬಾರ್ದು, ಎಲ್ಲರೂ ನಾವು ಊರಿನವರು ಒಟ್ಟಿಗೆ ಇರಬೇಕು ಅಂತೇಳಿ ಒಂದು ಆಸೆಯಿಂದ. ಆನಂತರ 1-2 ವರ್ಷದಿಂದ ಒಂದು ಕಟೀಲು ಮೇಳದವ್ರನ್ನ ಕರೆದು ಯಕ್ಷಗಾನ ಮಾಡಿದ್ದೀವಿ. ಆನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದೀವಿ. ಇದೆಲ್ಲ ನಮ್ಮ ಯುವಕರ ಒಂದು ಸಪೋರ್ಟ್ನಿಂದ ನಾವು ಮಾಡ್ತಾ ಇರೋದು. ಎಲ್ಲ ರೀತಿಯಲ್ಲಿ ನಮ್ಮ ಈ ಕೆಲಸದಿಂದ ಇಲ್ಲಿ ಬಂದ ಹುಡುಗರು ಯಾರೇ ಇರಲಿ, ನಮ್ಮ RSS ಸಂಘಟನೆ ಕೂಡ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಅದರ ಮುಖಾಂತರ ಬಂದ ಹುಡುಗರು ಯಾರು ಕೂಡ ಇಲ್ಲಿ ಅಂಥದ್ದೇನು ಹಾಳಾಗಿಲ್ಲ. ಯಾಕೆಂತ ಹೇಳಿದ್ರೆ, ಯಾರೊಂದು ಡಿಗ್ರಿ ಆಗಿದೆ ಅಥವಾ ಅವರು ಏನು ಕಲ್ತಿದ್ದಾರೆ ಅದರ ಪ್ರಕಾರ ಎಲ್ಲರೂ ಇಲ್ಲಿ ಯಾವುದೇ ರೀತಿಯ ಕೆಲಸ ಇಲ್ಲದೆ ಅಲೆದಾಡ್ತಾ ಇಲ್ಲ. ಎಲ್ಲರೂ ಒಳ್ಳೆ ಉತ್ತಮ ಕೆಲಸದಲ್ಲಿದ್ದಾರೆ. ಕ್ರಮೇಣ ಅವರು ಬಡ್ದಿ ಹೊಂದುತ್ತಾ ಕೂಡ ಇದ್ದಾರೆ. ದೇವರನ್ನು ನಂಬಿದವರಿಗೆ ಯಾರು ಕೂಡ ಇಲ್ಲಿ ಹಾಳಾಗಲಿಲ್ಲ, ಯಾವ ಮಕ್ಕಳು ಕೂಡ. ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ದೇವರನ್ನು ನಂಬ್ತಾರೆ. ನಾವು ಹೇಳಿದ್ದಕ್ಕೆ ಗೌರವ ಕೊಡ್ತಾರೆ, ಸಮಿತಿಯವರು ಎಲ್ಲ ಹೇಳಿದ್ದಕ್ಕೆ ಗೌರವ ಕೊಡ್ತಾರೆ. ಅರ್ಚಕರು ಏನು ಹೇಳ್ತಾರೆ ಆ ಕ್ರಮ ಅದು ಇದನ್ನೆಲ್ಲ ನಾವು ನಂಬ್ತೇವೆ. ಎಲ್ಲ ಯುವಕರ ಪರವಾಗಿ ಸ್ಪಂದನ ಚಾನಲ್ನವರಿಗೆ ಧನ್ಯವಾದಗಳು. ಬುಳಿಪು ಕಳೆಲೆ ಕೈನ ಪತ್ತದ ಅಭಯ ಕೊರ್ಲೆ ಪತ್ತು ಬಿರೆಲ ಭಕ್ತಿ ಮದಿಪುಗು ಕಷ್ಟದಿಂಗಾಲೇ 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 ತುಳುವ ಸೀಮೆದ ಅಪ್ಪೆ ಉಳ್ಳಾತಿ ತುಳುವ ಸೀಮೆದ ಅಪ್ಪೆ ಉಳ್ಳಾತಿ ದೇವಿ ಸತ್ಯುದ ಮೂರ್ತಿ ಕಷ್ಟದ ಬದುಕಿಗೆ ತೋಜಳಿಗೆ ಶಕ್ತಿ ಮಲ್ಲಿಗೆ ಪೂರ್ಪದ ಸಿಂಗಾರ. ನಮ್ಮ ಕ್ಷೇತ್ರ ಗುಂಡ ಕ್ಷೇತ್ರ ಅಂತ ಕರೆಯುವಂಥ ಚಿಬಿದ್ರೆ ಗ್ರಾಮದ ಈ ಗುಂಡ ಕ್ಷೇತ್ರ ಬಹಳ ಪುರಾತನ ಕಾಲದಿಂದ ಇಲ್ಲಿ ಆರಾಧನೆಗಳು ನಡೀತಾ ಬಂದಿವೆ. ಹಾಗೆ ಇದಕ್ಕೆ ಕಲ್ಲಿಂದ ರಚನೆಯಾದಂಥ ಗುಂಡ ಆದ್ದರಿಂದ ಇದನ್ನು ಕಲ್ಲಗುಂಡ ಅಂತ ಕರೀತಾರೆ. ರಾಜರ ಕಾಲದಲ್ಲಿ ಇಲ್ಲಿ ಪ್ರತಿಷ್ಠೆಗಳು ನಡೆದಿದೆ. ಹಾಗೆ ಈ ಕ್ಷೇತ್ರದಲ್ಲಿ ಹಿಂದಿನ ಜನಗಳಲ್ಲಿ ಭಾರಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗ್ತಾ ಇತ್ತು. ಆದರೆ ಕ್ರಮೇಣ ಇದೊಂದು ಸಲ ಅಜೀರ್ಣ ಅವಸ್ಥೆಗೆ ಬಂದಿತ್ತು. ಆದರೆ ನಮ್ಮ ಚಿಬಿದ್ರೆ ಗ್ರಾಮದ ಯುವ ಶಕ್ತಿ, ಯುವ ಜನರೆಲ್ಲ ಸೇರಿಕೊಂಡು ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಯುವ ಶಕ್ತಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದೆ. ಕೇವಲ ಒಂದು 7 ವರ್ಷಗಳಿಂದ ಈಚೆಗೆ ಇವತ್ತು ನಮ್ಮ ಈ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದರೆ ಅದು ಈ ಊರಿನ ಯುವ ಶಕ್ತಿ ಕಾರಣ.
ಆದರೆ ಯುವಶಕ್ತಿ ಅಂದ ತಕ್ಷಣ ಕೆಲವರಿಗೆ ಅಭಿಪ್ರಾಯಗಳು ಬದಲಾಗ್ತದೆ. ಆದರೆ ಇಲ್ಲಿನ ಯುವಶಕ್ತಿ ಹಿರಿಯರ ಮಾರ್ಗದರ್ಶನವನ್ನೇ ಇಟ್ಟುಕೊಂಡು, ಅಂದರೆ ನಮ್ಮ ತುಳುನಾಡಿನಲ್ಲಿ ಏನು ಅಂತ ಹೇಳಿದರೆ ಹಿರಿಯರು ನಡೆಸಿಕೊಂಡು ಬಂದಂಥ ಕಟ್ಟುಕಟ್ಟಳೆ ಅಂತ ಹೇಳ್ತಾರೆ. ಆ ಕಟ್ಟುಕಟ್ಟಳೆಯ ಪ್ರಕಾರ ಇಲ್ಲಿಯ ಆಚಾರಗಳು ನಡೀತಾ ಇದ್ದಾವೆ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ವಸ್ತುಗಳು ಕಳವಾದ ತಕ್ಷಣ ಹರಕೆಯನ್ನು ಹೇಳಿಕೊಂಡಂಥ ವ್ಯಕ್ತಿಗಳಿಗೆ ಕಳವಾದ ವಸ್ತುಗಳು ಮರುದಿವಸ ಅವರ ಮನೆಯಲ್ಲಿ ಇಟ್ಟು ಹೋಗುವಂಥ ಕಾರ್ಯಗಳು ನಡೆದಿದೆ. ಅನೇಕ ಪ್ರಕರಣಗಳು ನಡೆದಿದೆ. ಹಾಗೆ ಇಲ್ಲಿಯ ಈ ಕ್ಷೇತ್ರದಲ್ಲಿ ನಮಗೆ ವರ್ಷಾವಧಿ ಬಿಷು ಅನ್ನುವಂಥ ಯುಗಾದಿಯ ಸಂದರ್ಭದಲ್ಲಿ ನೇಮೋತ್ಸವ ನಡೀತದೆ. ಅದು ಕೂಡ ಹಿರಿಯರು ಏನು ಹಾಕಿಕೊಟ್ಟಿದ್ದಾರೆ ಆ ಒಂದು ಅವರ ಇದರ ಅಭಿಪ್ರಾಯದ ಪ್ರಕಾರವೇ ನಡೀತಾ ಬಂದಿದೆ. ಇಲ್ಲಿ ಯಾರಿಗೆ ಪಟ್ಟಿ ಅಂತ ಹೇಳ್ತಾರೆ ನಾವು, ಅಂದರೆ ದೈವದ ಕೋಲ ಕಟ್ಟಿರ್ಬೋದು ಅಥವಾ ಅದರ ಕೆಲಸ ಚಾಕರಿಗಳನ್ನು ಮಾಡುವುದಿರ್ಬೋದು, ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದರ ಪ್ರಕಾರ ನಡೀತಾ ಇದೆ. ಜೀರ್ಣೋದ್ಧಾರ ಮಾಡಬೇಕು ಅನ್ನುವಾಗ ನಮ್ಮ ಯುವಶಕ್ತಿ ಮುಖ್ಯವಾಗಿ ಹಿರಿಯರ ಮಾರ್ಗದರ್ಶನದೊಂದಿಗೆ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ಕಾವಂದರಲ್ಲಿಗೆ ಹೋಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಇವತ್ತು ನಮ್ಮ ಈ ಕ್ಷೇತ್ರ ಬೆಳವಣಿಗೆ ಆಗಿದೆ. ವಿಶೇಷವಾಗಿ ಈ ಗ್ರಾಮಕ್ಕೆ ಕೇವಲ 65 ಮನೆಗಳಿರುವಂಥದ್ದು. ಈ 65 ಮನೆಗಳ ಎಲ್ಲ ಜನರುಗಳು ಸೇರಿಕೊಂಡು ಯಾವುದೇ ಊರಲ್ಲಿ ಪ್ರಚಾರವನ್ನು ಮಾಡದೆ ಸ್ವಯಂ ನಾವೇ ಕೆಲಸ ಮಾಡಿಕೊಂಡು ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯದಿಂದ ಮನೆಯಿಂದ ಹಣವನ್ನು ಸಂಗ್ರಹ ಮಾಡಿ, ಹಾಗೆ ಪೂಜ್ಯ ಕಾವಂದರ ಮುಖಾಂತರ ಕ್ಷೇತ್ರದಿಂದ ಕೆಲವು ದೇಣಿಗೆಗಳನ್ನು ಪಡ್ಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಏನು ಅಂತೇಳಿದರೆ ಮಂಗಳ ಕಾರ್ಯ, ಅಂದರೆ ಯಾವುದೇ ರೀತಿಯ ಒಂದು ಮಂಗಳ ಕಾರ್ಯಗಳು ನಡಿಬೇಕಾದರೆ ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಇದರ ಪ್ರತೀಕವಾಗಿ ಮೂಲ ಅಂತ ಹೇಳುವಂಥದ್ದು ಮುಂಡಾಜೆ ಕಾಪುವಿನಲ್ಲಿದೆ. ಅಲ್ಲಿ ಕೂಡ ಯಾವುದೇ ಒಂದು ಮಂಗಳ ಕಾರ್ಯಕ್ಕೆ ಹೋಗುವ ಮದುಮಕ್ಕಳು ಅಲ್ಲಿ ಏನಾದರೂ ಹರಕೆಯನ್ನು ಇಟ್ಟು ಹೋದರೆ ಮಾತ್ರ ಅವರಿಗೇನು ಅಪಾಯ ಇಲ್ಲ. ಅದು ತಪ್ಪಿದರೆ ಎಷ್ಟೋ ನಮ್ಮ ವಾಹನಗಳು ಅಪಘಾತ ಆಗಿದೆ. ಹಾಗಾಗಿ ಇಲ್ಲಿಯ ಜನಗಳೆಲ್ಲರೂ ಕೂಡ ಭಕ್ತಿಯಿಂದ ಕಲ್ಲಗುಂಡಕ್ಕೆ ಎಣಿಸಿಕೊಂಡರೆ ಅವರ ಕಾರ್ಯಗಳನ್ನು ನಡೀತವೆ. ಉದಾಹರಣೆಗೆ ನಮ್ಮ ಚಿಬಿದ್ರೆ ಗ್ರಾಮದ ಅದೆಷ್ಟೋ ಯುವಕರು ಉದ್ಯೋಗಕ್ಕೋಸ್ಕರ ಹೊರಗೋಗಿದ್ದಾರೆ. ಅಲ್ಲಿ ಏನೇ ತೊಂದರೆ ಆದರೂ ಕೂಡ ಅವರು ಕಲ್ಲಗೊಂಡದ ತಾಯಿಯನ್ನು ನೆನೆಸ್ಕೊಂಡು ಅವರ ಕಷ್ಟಗಳೆಲ್ಲವೂ ಪರಿಹಾರ ಆಗಿದ್ದಿದೆ. ಹಾಗಾಗಿ ಮುಂದೆಯೂ ಕೂಡ ಈ ಯುವಶಕ್ತಿಯ ಒಂದು ಆ ಉದ್ದೇಶ ಏನಿದೆ ಅಂದರೆ ನಮ್ಮ ಗರ್ಭಗುಡಿಯನ್ನು ಮತ್ತೆ ವೈಭವಕ್ಕೆ ಕೊಂಡೋಗಬೇಕು ಅಂತ. ಬಹುಶಃ ಈ ಯುವಶಕ್ತಿಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಆ ಕಾರ್ಯವೂ ನಡೆಯುತ್ತದೆ. ಹಾಗೆ ಹಿಂದೆಯಿಂದ ಒಂದು ಅನ್ನಛತ್ರ ಮಾಡಬೇಕು ಅನ್ನೋಂಥ ಯೋಜನೆಯನ್ನು ಯುವಕರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಶಕ್ತಿ ನಮ್ಮ ತಾಯಿ ಕೊಡ್ತಾಳೆ. ಮುಂದೆ ಇದೊಂದು ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರವಾಗಿ ನಮ್ಮ ರಾಜ್ಯ ಎಲ್ಲ ದೇಶಾದ್ಯಂತ ಪ್ರಚಾರ ಆಗಿ ಇಂಥ ಒಂದು ಕ್ಷೇತ್ರ ಉಂಟು ಅಂತ ಹೇಳುವಂಥ ಅಭಿಪ್ರಾಯ ಬರಲಿ ಅಂತ ನಾವು ಕೂಡ ಆ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಸತೀಶ್ ಅಂತ. ನಾನು ಮೂಲತಃ ಚೆನ್ನೈಯಲ್ಲಿ ಹುಟ್ಟಿದ್ದು ಇಲ್ಲಿಯೇ, ಮಾತ್ರ ನನ್ನ ಅಪ್ಪ ಅಲ್ಲಿದ್ದರಿಂದ ಮದುವೆಯಾಗಿ ನಾನು ಚೆನ್ನೈಯಲ್ಲೇ ಬೆಳೆದವಳು. ಫುಲ್ಲು ಎಜುಕೇಷನ್, ನಾನೊಂದು ಡಾನ್ಸ್ ಟೀಚರ್ ಕೂಡ, ಡಾನ್ಸ್ ಎಲ್ಲ ಕಲಿತದ್ದು ಅಲ್ಲಿಯೇ. ಈಗ ಮದುವೆಯಾಗಿ 21 ವರ್ಷ ಆಯಿತು. ಇಲ್ಲಿ ಬಂದ ನಂತರ ನನ್ನ ಒಂದು ಮನಸ್ಸಿಗೆ ಈ ದೇವರನ್ನು ನಂಬಿ ಭಾರಿ ಒಳ್ಳೆಯದಾಗಿದೆ. ಎಷ್ಟೋ ಒಳ್ಳೆಯದು, ಅದು ಕೆಲವು ಹೇಳುವಂಥದ್ದು ಕೆಲವು ಹೇಳದೇ ಇರುವಂಥದ್ದು ಭಾರಿ ಒಳ್ಳೆಯ ವಿಷಯಗಳಾಗಿದೆ. ಈ ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡ್ತಾರೆ. ಆ ಪೂಜೆ ದಿವಸ ಎಷ್ಟೋ ಜನ ಮದುವೆಯಾಗದವರು ಬಂದು ಒಂದು ಹರಕೆ ಮಾಡಿ ಹೋದರೆ ನೆಕ್ಸ್ಟ್ ಇಯರೇ ಮದುವೆಯಾಗಿ ಬಂದವರು ಇದ್ದಾರೆ ಅಂತ ಕೆಲವು ವಿಷಯಗಳು. ಎಷ್ಟೋ ನಮ್ಮ ಹರಕೆ ಮನಸ್ಸಿಗೆ ಬೇಜಾರಿದ್ದರೆ ಒಂದು ಕೈ ಮುಗಿದ್ರೆ ಸಾಕು, ಮನೆಯಿಂದ ಸಹ ಉಳ್ಳಾಡ್ತಿ ಅಂತ ಹೇಳಿದರೆ ಎಷ್ಟೋ ನಮಗೆ ಸಕ್ಸಸ್ ಆಗಿದೆ. ಹಾಗೆ ಮತ್ತು ತುಂಬ ನಮ್ಮ ಈಗ ತಾಯಿ ಮದುವೆ ಆಗಿ ಹೋಗಿ ಒಂದು 40-45 ವರ್ಷ ಆಯಿತು. ಚೆನ್ನೈಯಲ್ಲೇ ಸೆಟಲ್ ಡೌನ್ ಆಗಿದ್ದಾರೆ. ಆದರೂ ಇನ್ನೂ ಇಲ್ಲ ನಂಬುತ್ತಾ ಇದ್ದಾರೆ. ನನ್ನ ನಾದಿನಿ ಅಂದ್ರೂ ಸಹ ಅಷ್ಟೇ, ಕೊಟ್ಟಿದ್ದೇವೆ ಮದುವೆ ಮಾಡಿ. ಅವರಿಗೆ ಸಹ 2 ಜನಕ್ಕೂ ಇಲ್ಲಿ ತುಂಬ ನಂಬಿಕೆ ಉಂಟು. ವರ್ಷ ಏನಾಗಲಿ, ನವರಾತ್ರಿಯ ಅಥವಾ ಈ ಇದಾಗ್ತದೆ ಏಪ್ರಿಲ್ 14ಕ್ಕೆ ಆಗ್ತದಲ್ಲ, ಅದು ಎಂಥದೇ ಇರಲಿ ಅವರು ಬಂದು ಕೈ ಮುಗ್ದು ಹೋದರೆ ಸಕ್ಸಸ್ ಆಗ್ತದೆ. ಹಾಗೆ ಎಲ್ಲರಿಗೂ ಒಂದು ನಂಬಿಕೆ ಉಂಟು.
ಭಕ್ತಿ ಮದಿಪುಗು ಕಷ್ಟದಿಂಗಾಲೇ 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 ತುಳುವ ಸೀಮೆದ ಅಪ್ಪೆ ಉಳ್ಳಾತಿ ತುಳುವ ಸೀಮೆದ ಅಪ್ಪೆ ಉಳ್ಳಾತಿ ದೇವಿ ಸತ್ಯುಧಾಮ. ಪ್ರತಿ ಶುಕ್ರವಾರ ಗ್ರಾಮದ ಒಂದೊಂದು ಮನೆಯಿಂದ ಇಲ್ಲಿ ಭಜನಾ ಸೇವೆ ನಡೆಯುತ್ತದೆ. ಇದು ಈ ಸ್ಥಳದ ವಿಶೇಷ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. प्रियवासिनि हासरते शिखरि शिरोमणि तुङ्ग हिमालय शृङ्ग निजालय